ಇದು 4 ರಾಜ್ಯಗಳಲ್ಲಿ 1400 ಕಿಲೋಮೀಟರ್ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಇದು ಭಾರತದ 4ನೇ ಅತಿ ದೊಡ್ಡ ನದಿಯಾಗಿದೆ. ಈ ನದಿಯ ಸುತ್ತಮುತ್ತ ಕೊಹಿನೂರು ವಜ್ರ ಸಿಕ್ಕಿತ್ತು ಎಂದು ನಂಬಿಕೆ ಇದೆ. ಈ ನದಿಯ ದಡದಲ್ಲಿಯೇ ಹೆಚ್ಚು ಪುಣ್ಯಕ್ಷೇತ್ರಗಳಿವೆ. ಈ ನದಿಯಲ್ಲಿ ಪ್ರವಾಹ ಬಂತಂದ್ರೆ ಇಡೀ ಉತ್ತರ ಕರ್ನಾಟಕವೇ ಜಲಾವೃತಿಯಾಗುತ್ತದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಆ ನದಿ ಯಾವುದು ಅಂತ. ಹೌದು, ಅದುವೇ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೃಷ್ಣಾ ನದಿಯ ಇನ್ನೂ ಹಲವಾರು ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಾವೇರಿ ಕೃಷ್ಣ ಕರ್ನಾಟಕ ರಾಜ್ಯದ 2 ಕಣ್ಣುಗಳು ಇದ್ದ ಹಾಗೆ. ಪಶ್ಚಿಮ ಘಟ್ಟಗಳ ವರಾಹ ಪರ್ವತದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುವ ತುಂಗಾ ಹಾಗೂ ಭದ್ರಾ, ಮುಳ್ಳಯ್ಯನಗಿರಿಯಲ್ಲಿ ಬೀಳುವ ಮಳೆಹನಿ, ಆಗುಂಬೆಯಲ್ಲಿ ಸುರಿಯುವ ವರ್ಷಧಾರೆ, ಮುಂದೆ ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಗಿಯಲ್ಲಿ ಸೇರುತ್ತವೆ. ಮುಂದೆ ಇದು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಇದಕ್ಕಿಂತ ದೊಡ್ಡದಂತಹ ನದಿಯಾದಂತಹ ಕೃಷ್ಣಾ ನದಿಯನ್ನು ಸೇರುತ್ತದೆ. 1400 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿಯುವ ಕೃಷ್ಣ ಬಂಗಾಳ ಕೊಲ್ಲಿಯನ್ನ ಕೊನೆಗೆ ತಲುಪುತ್ತದೆ. ಅರಬ್ಬಿ ಸಮುದ್ರದ ಕಡೆ ಹುಟ್ಟಿ ವಿರೋಧ ದಿಕ್ಕಿನಲ್ಲಿ ಹರಿದು ಬಂಗಾಳ ಕೊಲ್ಲಿ ಸೇರುವ ಕೃಷ್ಣ ಒಟ್ಟು 4 ರಾಜ್ಯಗಳಲ್ಲಿ ಹರಿದು ಅಲ್ಲಿನ ಪ್ರಮುಖ ನದಿ ಎಂದು ಗುರುತಿಸಲ್ಪಟ್ಟಿದೆ. ಇದಷ್ಟೇ ಅಲ್ಲ, ಕೃಷ್ಣನಾಗಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕೃಷ್ಣೆಯಾಗಿ ಕರ್ನಾಟಕದಲ್ಲಿ ಹರಿದು ಕೃಷ್ಣವೇಣಿಯಾಗಿ ತೆಲುಗು ನೆಲದ ಮೂಲಕ ಸಮುದ್ರ ಸೇರಿದ ದೇಶದ 4ನೇ ದೊಡ್ಡ ನದಿ ಕೃಷ್ಣ. ಹೌದು, ದೇಶದಲ್ಲಿ ಗಂಗಾ, ಗೋದಾವರಿ, ಬ್ರಹ್ಮಪುತ್ರ ನಂತರ ದೇಶದ 4ನೇ ಅತಿ ದೊಡ್ಡ ನದಿಯೇ ಕೃಷ್ಣ ಆಗಿದೆ. ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಮಹಾಬಲೇಶ್ವರ ಸಮೀಪದ ಪಶ್ಚಿಮ ಘಟ್ಟದ ಜೋರ್ ಗ್ರಾಮ್ನ ವೈ ತಾಲೂಕಿನಲ್ಲಿ ಹುಟ್ಟುವ ಕೃಷ್ಣ ಆಂಧ್ರ ಪ್ರದೇಶದ ಹಳಸಾದೇವಿ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಕೃಷ್ಣ ಹುಟ್ಟುವ ಸಾತಾರಾ ಜಿಲ್ಲೆಯಲ್ಲಿಯೇ 7 ಸಣ್ಣ ನದಿಗಳು ಕೃಷ್ಣಾ ನದಿಯನ್ನ ಸೇರಿಕೊಳ್ಳುತ್ತವೆ. ವೆನ್ನ, ಉರ್ಮೋಡಿ, ಕಾಳಿಗಂಗಾ, ಮೊಂಡಾ, ವೆಲಂಬಾರ್ ಸೇರಿ ಕೊಯ್ನಾ ನದಿಗಳು ಕೃಷ್ಣ ಜೊತೆ ವಿಲೀನವಾಗುತ್ತವೆ. ಸಾತಾರಾ ಜಿಲ್ಲೆ ದಾಟಿದ ನಂತರ ಸಾಂಗ್ಲಿ ಜಿಲ್ಲೆ ಪ್ರವೇಶ ಮಾಡುವ ಕೃಷ್ಣದಲ್ಲಿ ಇನ್ನು 3 ನದಿಗಳು ವಿಲೀನವಾಗುತ್ತವೆ. ಅವುಗಳೆಂದರೆ ಯರ್ಲಾ, ವರ್ಣ, ಪಂಚಗಂಗಾ ನದಿಗಳು. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಮುಂದೆ ಅದು ಕರ್ನಾಟಕದ ಬೆಳಗಾವಿಗೆ ಎಂಟ್ರಿ ಆಗುವ ಈ ನದಿ ಮುಂದೆ ದೂಧಗಂಗಾ ನದಿ ಜೊತೆ ಸೇರಿಕೊಳ್ಳುತ್ತದೆ. ಬೆಳಗಾವಿಗೆ ಬರುವ ವೇಳೆ ಬೃಹತ್ ಹಾದಿಯನ್ನು ಸೃಷ್ಟಿಸಿಕೊಳ್ಳುವ ಕೃಷ್ಣ ನಂತರ ಬಾಗಲಕೋಟೆಯ ಆಲಮಟ್ಟಿ ಬಳಿ ಘಟಪ್ರಭಾ ನದಿ ಕೃಷ್ಣೆಯನ್ನ ವಿಲೀನಗೊಳ್ಳುತ್ತಾಳೆ. ಮುಂದೆ ಸ್ವಲ್ಪ ದೂರ ಸಾಗಿದರೆ ಬಸವಸಾಗರ ಜಲಾಶಯ ಬಳಿ ಘಟಪ್ರಭಾ ಸಹ ಕೃಷ್ಣೆಯನ್ನ ಸೇರಿಕೊಳ್ಳುತ್ತಾಳೆ. ಬಾಗಲಕೋಟೆಯ ನಂತರ ಇದು ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಯನ್ನ ಎಂಟ್ರಿ ಆಗುತ್ತದೆ. ಮುಂದೆ ಅಲ್ಲಿ ಅದು ದೋಣಿ ನದಿ ಜೊತೆ ಸೇರಿದರೆ ರಾಯಚೂರು ಹತ್ತಿರ ಭೀಮಾ ನದಿ ಕೃಷ್ಣೆಯನ್ನ ಸೇರುತ್ತಾಳೆ. ರಾಯಚೂರು ಮೂಲಕ ತೆಲಂಗಾಣ ಎಂಟ್ರಿ ಪಡೆಯುವ ಕೃಷ್ಣ ಮುಂದೆ ಅದು ಕೃಷ್ಣವೇಣಿಯಾಗಿ ಬದಲಾಗುತ್ತಾಳೆ. ತೆಲಂಗಾಣದಲ್ಲಿ ದಿಂಡಿ, ಮೂಸಿ, ಹಳಿಯಾ ಸೇರಿದಂತೆ 3 ನದಿಗಳು ಕೃಷ್ಣವೇಣಿಯಲ್ಲಿ ಸೇರಿಕೊಳ್ಳುತ್ತವೆ. ನಂತರ ಆಂಧ್ರ ಪ್ರದೇಶದ ಸೂರ್ಯಪೇಟ, ಗುಂಟೂರು, ಕೃಷ್ಣ ಜಿಲ್ಲೆಗಳಲ್ಲಿ ಪಲೇರು, ಮುನ್ನೇರಿ ಉಪನದಿಗಳು ಕೃಷ್ಣವೇಣಿಯನ್ನ ಅಂತಿಮವಾಗಿ ಸೇರಿಕೊಳ್ಳುತ್ತವೆ. ಇದು ಕೊನೆಗೆ ಪ್ರಕಾಶಂ ಜಿಲ್ಲೆಯಲ್ಲಿ ಹರಿದು ಕೃಷ್ಣವೇಣಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಹೀಗೆ ಕೃಷ್ಣಾ ನದಿ ಹುಟ್ಟಿನಿಂದ ಸಮುದ್ರ ಸೇರುವವರೆಗೂ 20ಕ್ಕೂ ಹೆಚ್ಚು ನದಿಗಳನ್ನ ಕೃಷ್ಣೆಯಲ್ಲಿ ವಿಲೀನವಾದರೂ ಈ 20ರಲ್ಲಿ ತುಂಗಭದ್ರಾ, ಭೀಮಾ 2 ಮಾತ್ರ ಬೃಹತ್ ನದಿಗಳಾಗಿವೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಪಂಚಗಂಗಾ, ವರ್ಣ, ಎಲ್ರಾ ನದಿ ಸೇರುವ ಜಾಗ ತುಂಬಾ ಪವಿತ್ರವಾಗಿದ್ದು, ಕೃಷ್ಣಾ ನದಿ ಹುಟ್ಟುವ ಪಂಚಗಂಗೆ ಎಂದರೆ ರೈತರಿಗೆ ಭಕ್ತಿಭಾವ. ಕೃಷ್ಣ, ವೆನ್ನ, ಸಾವಿತ್ರಿ, ಕೊಯ್ನಾ ಮತ್ತು ಗಾಯತ್ರಿ ಎಂಬ 5 ನದಿಗಳ ಸಂಗಮದಲ್ಲಿ ಪಂಚಗಂಗಾ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ.
ಈ ದೇವಾಲಯ ಗೋವಿನ ಪ್ರತಿಮೆಯ ಬಾಯಿಯಿಂದ ಎಲ್ಲಾ ನದಿಗಳು ಹೊರಬರುತ್ತವೆ. ಆದ್ದರಿಂದ ಈ ಸ್ಥಳವನ್ನು ಪಂಚಗಂಗಾ ಎಂದು ಕರೆಯಲಾಗುತ್ತದೆ. ಮಹಾಬಲೇಶ್ವರ ದೇವಸ್ಥಾನದ ಬಳಿ 8 ರಿಂದ ರಾತ್ರಿ 10 ಗಂಟೆಯವರೆಗೆ ಪ್ರವಾಸಿಗರು ಮತ್ತು ಯಾತ್ರಾರ್ಥಿಗಳು ಇಲ್ಲಿ ಭೇಟಿ ಕೊಡುತ್ತಾರೆ. ಕೃಷ್ಣಾ ನದಿಯ ತೀರದ ದುಂಬರ ವೃಕ್ಷದ ಕೆಳಗೆ ಗುರು ದತ್ತಾತ್ರೇಯರು ಬಹಳ ಕಾಲ ನೆಲೆಸಿದ್ದರು ಅನ್ನುವ ನಂಬಿಕೆ ಇದೆ. ಹೀಗಾಗಿ ಈ ಜಾಗ ತುಂಬಾ ಪವಿತ್ರವಾಗಿದ್ದು, ಇನ್ನು ಆಲಮಟ್ಟಿ ಜಲಾಶಯದ ನಂತರ ಕೃಷ್ಣೆ ಹಾಗೂ ಮಲಪ್ರಭಾ ನದಿ ಸಂಗಮವಾಗಿರುವ ಆ ಪವಿತ್ರ ಕ್ಷೇತ್ರವೇ ಕೂಡಲ ಸಂಗಮ. ಬಸವಣ್ಣನವರ ಐಕ್ಯ ಮಂಟಪ ಕೃಷ್ಣಾ ನದಿ ತೀರದ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿಂದ ಮುಂದೆ ಕೃಷ್ಣಾ ನದಿ ಶ್ರೀಶೈಲದ ಕಡೆಗೆ ಮುಖ ಮಾಡುತ್ತಾಳೆ. ಮುಂದೆ ಕರ್ನೂಲು ಜಿಲ್ಲೆಯಲ್ಲಿ ತುಂಗಭದ್ರಾ, ಭವನಾಸಿ ಇಬ್ಬರು ಕೃಷ್ಣವೇಣಿಯನ್ನ ಸೇರುತ್ತಾರೆ. ಆ ಜಾಗವೇ ಸಂಗಮೇಶ್ವರವಾಗಿದೆ. ಸಂಗಮೇಶ್ವರ ದೇವಾಲಯ ಬಳಿ ನಿಂತು ನದಿ ನೀರು ಕಡಿಮೆ ಇದ್ದಾಗ ಹಿಮ್ಮುಖವಾಗಿ ನೋಡಿದರೆ ಶ್ರೀಶೈಲ ದೇವಸ್ಥಾನ ನಿಮಗೆ ಕಾಣುತ್ತದೆ. ಮಹಾರಾಷ್ಟ್ರದಲ್ಲಿ ಹುಟ್ಟುವ ಕೃಷ್ಣ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯವಸಾಯಕ್ಕೆ ಬಳಸಲಾಗುತ್ತದೆ. ದೇಶದ 10% ವ್ಯವಸಾಯಕ್ಕೆ ಕೃಷ್ಣಾ ನದಿ ಪಾಲಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಬೃಹತ್ ಕೃಷ್ಣ ಪುಷ್ಕರಂ ನಡೆಸಲಾಗುತ್ತದೆ. 4 ರಾಜ್ಯಗಳ ಜನ ಇಲ್ಲಿ ಭಾಗಿಯಾಗುತ್ತಾರೆ. ಒಟ್ಟಾರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಶಿವಮೊಗ್ಗದ ಆಗುಂಬೆಯಲ್ಲಿ ಬೀಳುವ ಹನಿಯು ತುಂಗಭದ್ರೆಯಾಗಿ ಹರಿದು ಕೃಷ್ಣೆಯಲ್ಲಿ ಲೀನವಾಗಿ ಸಾವಿರಾರು ಕಿಲೋಮೀಟರ್ ಸಾಗಿ ಆಂಧ್ರದ ಮೂಲಕ ಬಂಗಾಳ ಕಲ್ಲಿಗೆ ಸೇರುವುದು ನಿಜಕ್ಕೂ ಒಂದು ರೋಚಕ ಕಥೆಯಾಗಿದೆ. ನದಿಯ ದಡ ಪ್ರದೇಶವು 80 ಲಕ್ಷಕ್ಕೂ ಹೆಚ್ಚು ಜನರಿಗೆ ನೆಲೆಯಾಗಿದೆ ಮತ್ತು ಪ್ರದೇಶದ ಕೃಷಿ, ನೀರಾವರಿ ಮತ್ತು ಆರ್ಥಿಕತೆಯಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸುತ್ತದೆ. ಕೃಷ್ಣಾ ನದಿಯು ಕೃಷಿ, ಜಲವಿದ್ಯುತ್ ಉತ್ಪಾದನೆಗೆ ಮತ್ತು ಕೈಗಾರಿಕೆ ಬಳಕೆಗೂ ಇದನ್ನ ಬಳಸಲಾಗುತ್ತದೆ. ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಪ್ರಮುಖ ಅಣೆಕಟ್ಟುಗಳಲ್ಲಿ ಶ್ರೀಶೈಲಂ ಅಣೆಕಟ್ಟು, ನಾಗಾರ್ಜುನ ಸಾಗರ ಅಣೆಕಟ್ಟು ಮತ್ತು ಕರ್ನಾಟಕದ ಆಲಮಟ್ಟಿ ಅಣೆಕಟ್ಟು ಕೂಡ ಸೇರಿಕೊಂಡಿವೆ. ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ನಿರ್ಮಿಸಲಾಗಿದೆ. ಇದನ್ನ 2006ರಲ್ಲಿ ಭಾರತದ ಮಾಜಿ ರಾಷ್ಟ್ರಪತಿಗಳಾದಂತಹ ಶ್ರೀ APJ ಅಬ್ದುಲ್ ಕಲಾಂ ಅವರು ಉದ್ಘಾಟಿಸಿದ್ದರು. ಆಲಮಟ್ಟಿ ಅಣೆಕಟ್ಟನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕೂಡ ನಾಮಕರಣ ಮಾಡಲಾಗಿದೆ. ಶಾಸ್ತ್ರಿ ಅವರು ಅಣೆಕಟ್ಟಿನ ಅಡಿಗಲ್ಲನ್ನು 1964ರಲ್ಲಿ ಮಾಡಿದ್ದರು. ಇದೇ ಕಾರಣ ಅವರ ಹೆಸರನ್ನು ಇದಕ್ಕೆ ಸಮರ್ಪಿಸಲಾಗಿದೆ. ಈ ಅಣೆಕಟ್ಟಿನ ಎತ್ತರ 52.25 ಮೀಟರ್ ಇದ್ದರೆ ಉದ್ದ ಸುಮಾರು 1564 ಮೀಟರ್ ಇದೆ. ಅಂದರೆ ಸುಮಾರು 1.5 ಕಿಲೋಮೀಟರ್ ಇದೆ. ಈ ಅಣೆಕಟ್ಟು ಈ ಪ್ರದೇಶದ ರಾಜ್ಯಗಳಿಗೆ ಗಮನಾರ್ಹ ಪ್ರಮಾಣದ ನೀರು ಮತ್ತು ವಿದ್ಯುತ್ ಅನ್ನ ಒದಗಿಸುತ್ತದೆ. ಆದರೆ ಪ್ರತಿ ವರ್ಷ ಮಹಾರಾಷ್ಟ್ರ ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುವ ಕಾರಣ ಅಲ್ಲಿನ ಜಿಲ್ಲೆಗಳಿಗೂ ಹಾಗೂ ಕೃಷ್ಣಾ ನದಿ ಮುಂದೆ ಹರಿದು ಬಂದು ಕರ್ನಾಟಕದಲ್ಲಿ ಅಪಾರ ನೀರು ಬರುವುದರಿಂದ ಇಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತದೆ. ನಿಜಕ್ಕೂ ಇದು ಪ್ರವಾಹ ದಿನಗಳಲ್ಲಿ ಅತ್ಯಂತ ಭಯಂಕರವಾಗಿ ಹರಿದು ಬಂದು ಹಲವಾರು ಜಾನುವಾರುಗಳನ್ನ, ಹಲವಾರು ಜನರನ್ನ, ಹಲವಾರು ಪ್ರದೇಶವನ್ನೇ ನುಂಗಿ ಹಾಕುತ್ತದೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನೀರು ಎಷ್ಟು ಉತ್ತಮವೋ ಅಷ್ಟೇ ಅಪಾಯಕಾರಿ ಕೂಡ. ಯಾವತ್ತೂ ನೀರಿನ ಜೊತೆ ಆಡಬಾರದು ಅನ್ನುವುದು ಇದರ ಉದ್ದೇಶವಾಗಿದೆ. ಸ್ನೇಹಿತರೆ, ಕೃಷ್ಣಾ ನದಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನಿಮಗೆ ಗೊತ್ತಿದ್ದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.